ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮೂರ್ತಿ ಇರುವ ಸ್ತಬ್ಧ ಚಿತ್ರವನ್ನು ಗಣರಾಜ್ಯೋತ್ಸವದ ಮೆರವಣಿಗೆಯ ಸಮಿತಿಯು ಅಂಗೀಕಾರ ಮಾಡುವುದರ ಮುಖಾಂತರ ಜನವರಿ 26ರಂದು ನಡೆಯುವ ಗಣರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಅವಕಾಶ ನೀಡಬೇಕು ಎಂದು ನಾರಾಯಣಗುರು ವಿಚಾರ ವೇದಿಕೆ ಆಗ್ರಹಿಸಿದೆ. ಈ ಒಂದು ವಿವಾದ ಇದ್ದಿದ್ದು ಜನವರಿ 26ರ ಮೆರವಣಿಗೆಯಲ್ಲಿ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ಕೇರಳ ಸರ್ಕಾರ ಕಳಿಸಿತ್ತು. ಆದರೆ ಅದಕ್ಕೆ ಅನುಮತಿ ನಿರಾಕರಿಸಲಾಗಿದೆ. ಈ ಒಂದು ವಿಚಾರ ಎಲ್ಲೆಡೆ ಸುದ್ದಿಯಾಗಿದ್ದು, ಈ ಬಗ್ಗೆ ಬಿಲ್ಲವ ಸಂಘಟನೆಗಳು, ನಾರಾಯಣ ಗುರು ವೇದಿಕೆ ಮುಂತಾದ ಸಮಾನ ಮನಸ್ಕ ಸಂಘಟನೆಗಳು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿವೆ. ಅದೇ ರೀತಿಯ ಕೇಂದ್ರ ಸರ್ಕಾರದ ನೀತಿಯ ವಿರುದ್ಧವೂ ಹಲವಾರು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡೋಣ ಈ ಬಗ್ಗೆ ಪ್ರಮುಖ ನಾಯಕರು ಹಾಗೂ ಸಾರ್ವಜನಿಕರು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತ. ನಿರ್ಮಾಣ ಮಾಡಬೇಕು ಅನ್ನುವಂಥ ಚಳುವಳಿ ಮಾಡಿದಂಥ ದಾರ್ಶನಿಕ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರ ಕೇರಳ ಸರ್ಕಾರ ಗಣರಾಜ್ಯೋತ್ಸವದ ಪಿರಿಯಡ್ಗಾಗಿ ಮಂಗಳೂರಿನಲ್ಲಿ ರಮಾನಾಥ್ ರೈ ಅವರು ಮಾಜಿ ಸಚಿವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮಹಾನ್ ದಾರ್ಶನಿಕನಿಗೆ ಕೇಂದ್ರ ಸರ್ಕಾರ ಅವಮಾನ ಮಾಡಿದೆ. ಕೂಡಲೇ ಪ್ರಧಾನಿ ನರೇಂದ್ರ ಮೋದಿ ಮಧ್ಯಪ್ರವೇಶಿಸಿ ಸ್ತಬ್ಧಚಿತ್ರಕ್ಕೆ ಅವಕಾಶ ಮಾಡಿಕೊಡುವ ಮೂಲಕ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಗೌರವ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಇನ್ನು ಕಾಪಿನಲ್ಲಿ ವಿನಯ್ ಕುಮಾರ್ ಸೊರಕೆ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಗಣರಾಜ್ಯ ದಿನೋತ್ಸವದಲ್ಲಿ ಅಳವಡಿಸಬೇಕು ಅನ್ನುವಂಥ ರೀತಿಯಲ್ಲಿ ಕೇರಳ ರಾಜ್ಯ ಸರ್ಕಾರ ಶಿಫಾರಸು ಮಾಡಿರುವಂಥದ್ದು ಬಹಳಷ್ಟು ಪ್ರಸ್ತುತ. ನಾರಾಯಣ ಗುರುಗಳ ಇವತ್ತು ಸಾಮಾಜಿಕ ಚಳವಳಿಯ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಮಹಾನ್ ದಾರ್ಶನಿಕ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ಜನವರಿ 26ರಂದು ನಡೆಯುವ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸುವುದಕ್ಕಾಗಿ ಕೇರಳ ಸರ್ಕಾರ ಕಳಿಸಿಕೊಟ್ಟಿದ್ದು, ಇದನ್ನು ಕೇಂದ್ರದ ಆಯ್ಕೆ ಸಮಿತಿ ತಿರಸ್ಕರಿಸಿದೆ. ಈ ಮೂಲಕ ಮಹಾನ್ ದಾರ್ಶನಿಕನಿಗೆ ಕೇಂದ್ರ ಸರ್ಕಾರ ಅವಮಾನ ಮಾಡಿದೆ ಎಂಬುದಾಗಿ ಬಹಳಷ್ಟು ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿವೆ. ಈ ಬಗ್ಗೆ ವಿಚಾರ ವೇದಿಕೆ ರಾಜ್ಯಾಧ್ಯಕ್ಷ ಸತ್ಯಜಿತ್ ಸುರತ್ಕಲ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಉಡುಪಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಅವರು ನಡೆಸಿದರು. ಅವತ್ತಿನ ದಿವಸದಲ್ಲಿ ಮತಾಂತರ, ಇವತ್ತಿನ ಅವತ್ತಿನ ದಿವಸದಲ್ಲಿ ಮತಾಂತರ, ಮುಸಲ್ಮಾನ ಮತ್ತು ಕ್ರಿಶ್ಚಿಯನ್ ಮತಕ್ಕೆ ಮತಾಂತರ ಆಗ್ತಾ ಇದೆ. ಪ್ರತಿಷ್ಠಾಪನೆ ಆಯ್ತು ಕೇರಳದಲ್ಲಿ. ಎಲ್ಲ ಸಮಾಜದ ಎಲ್ಲ ಬಂಧುಗಳಿಗೆ, ಎಲ್ಲ ದೇವಸ್ಥಾನಗಳಿಗೆ ಮುಕ್ತಿಗೋಸ್ಕರ, ಮುಕ್ತ ಪ್ರವೇಶಕ್ಕೋಸ್ಕರ ವೈಕಂ ಹೋರಾಟ ನಡೆಯಿತು. ಬಹುಶಃ ಮಹಾತ್ಮ ಗಾಂಧೀಜಿಯವರ ದಂಡಿಯಾತ್ರೆ ನಾಳಿನ ಜನವರಿ 26ರ ದೆಹಲಿಯ ಗಣರಾಜ್ಯೋತ್ಸವ ಪಿರಿಯಡ್ಗೆ ಯಾವ ಕೇರಳದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರದ ಚಿಂತನೆ ಆಗಿತ್ತು. ಒಬ್ಬ ಸಾಮಾಜಿಕ ಬದಲಾವಣೆಯ ಹರಿಕಾರ, ಸಾಮಾಜಿಕ ಕ್ರಾಂತಿಯನ್ನು ನಿರ್ಮಾಣ ಮಾಡಿದವರು, ಮಹಿಳೆಯರಿಗೂ ಸಮಾನತೆಯನ್ನು ತಂದುಕೊಟ್ಟವರು, ಶಿಕ್ಷಣದಲ್ಲಿ ಬಹಳಷ್ಟು ದೊಡ್ಡ ಕ್ರಾಂತಿಯನ್ನು ಮಾಡಿದಂತಹ. ಇನ್ನು ಈ ಬಗ್ಗೆ ಈಶವಿಠಲದಾಸ ಸ್ವಾಮೀಜಿಯವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇದು ಸರಿಯಲ್ಲ, ಅವಕಾಶ ನೀಡಬೇಕೆನ್ನುವ ಒತ್ತಾಯವನ್ನು ಅವರು ಮಾಡಿದ್ದಾರೆ. ಸ್ತಬ್ಧ ಚಿತ್ರವನ್ನು ವಿಶ್ವ ಸಂತ ಮಹಾನ್ ಮಾನವತಾವಾದಿ ಅವಧೂತ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ತಿರಸ್ಕರಿಸಿದ್ದು ಬೇಸರ ತಂದಿದೆ. ಇದನ್ನು ಸಮಿತಿಯು ಪುನರ್ವಿಮರ್ಶಿಸಬೇಕು. ಸಮಸ್ತ ಮನುಕುಲದ ಕಲ್ಯಾಣದ ಚಿಂತನೆಯನ್ನು ಹೊಂದಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮತ ಮೈದಾಯಲು ಮನುಷ್ಯ ನನ್ನ ಆಯಲ್ ಮದಿ ಹೇಳಿದ. ಮತ ಯಾವುದೇ ಇರಲಿ, ಮನುಷ್ಯ ಒಳ್ಳೆಯವನಾಗಬೇಕು, ಜಾತಿ ಮುಖ್ಯವಲ್ಲ, ನೀತಿ ಮುಖ್ಯ, ಸತ್ಯ ಪ್ರಾಮಾಣಿಕತೆ ಮುಖ್ಯ ಹೇಳಿದಂಥ ನಾರಾಯಣ ಗುರುಗಳಿಗೆ ಅಪಮಾನವಾಗಕೂಡದು. ವಿಶ್ವ ಸಂತ ಕೇರಳ ಸರ್ಕಾರ ಕಳಿಸಿಕೊಟ್ಟಿದೆ. ಅದೇ ರೀತಿ ಅವರಿಗೆ ಸಂಪೂರ್ಣವಾದ ಗೌರವವನ್ನು ಸಲ್ಲಿಸಿ ಆ ಕಾಲದ ಚರಿತ್ರೆಯನ್ನು ನೆನಪಿಸಿಕೊಂಡು ಪುನಃ